ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಆ್ಯಂಡ್ ಡಿಫ್ರೆಂಟ್ ಗೆಸ್ಟ್ ಜೊತೆ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಸೊ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಯಾರಂದರೆ ಅನುರಾಧ ಮೇಡಮ್ ನಮ್ಮ ಜೊತೆ ಇದೆ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಆರಾಮಲ್ವಾ? ಓಕೆ. ಸೊ ಮತ್ತೆ ಏನು ವಿಶೇಷ ಏನಾದರೂ ಇದೆಯಾ ಇವತ್ತಿನ ದಿನದ್ದು? ಏನಿಲ್ಲ. ಓಕೆ ಓಕೆ, ಇದೇ ವಿಶೇಷ ಅಲ್ವಾ? ಓಕೆ. ಸೊ ಏನು ಕೆಲಸ ಮಾಡ್ತಿದ್ದೀರಾ ಮೇಡಮ್? ನಿಮ್ಮ ಊರಲ್ಲಿ ಹೇಳಿ ಫಸ್ಟಿಗೆ. ಊರು ಮ್ಯಾಂಗ್ಳೂರ್ ಬೇಸಿಕಲಿ. ಓಕೆ. ಮತ್ತೆ ನಾನು ಕೆಲಸ ಮಾಡೋದು MIT ಅಲ್ಲಿ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ ಓಕೆ. ಸೊ ಗ್ರೇಟ್. ಅಂಡ್ ಇವತ್ತು ಏನು ನಮ್ಮ ವೀಕ್ಷಕರಿಗೆ ಇವತ್ತೀಗ ಸ್ಕೂಲ್ ಶುರು ಆಗಿದೆ. ಸೊ ಒಂದು ಮಕ್ಳಿದು ಮಾಡುವ ಅಂತ. ಮಕ್ಕಳು ದೇ ಆರ್ ಫಾಂಡ್ ಆಫ್ ಪನ್ನೀರ್ ಈಗ. ಸೊ ಪನ್ನೀರ್ ಫ್ರಾಂಕಿ ಮಾಡುವ ಅಂತ. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಇದು ಲಂಚ್ ಬಾಕ್ಸ್ ಕೂಡ. ಲಂಚ್ ಬಾಕ್ಸ್ ಪೇರೆಂಟ್ಸಿಗೆಲ್ಲ ಈಗ ಈಸಿ. ವರ್ಕಿಂಗ್ ಪೇರೆಂಟ್ಸ್ ಇದ್ರೆ, ತಾಯಿ ತಂದೆ ಇಬ್ರು ಕೆಲ್ಸಕ್ಕೆ ಹೋಗುವವರು ಇದ್ರೆ ಈ ಟೈಪ್ ಇದು ಒಂದು ಬೆಸ್ಟ್ ಆಗತ್ತೆ ಫುಡ್. ಪ್ಲಸ್ ಇಷ್ಟ ಆಗತ್ತೆ. ಮತ್ತೆ ಇನ್ನೊಂದು ದೊಡ್ಡವ್ರಿಗೆ ಕೂಡ ಇಷ್ಟ ಆಗತ್ತೆ. ಪ್ಲಸ್ ಈಗ ಇನ್ನೊಂದು ಏನಂದ್ರೆ, ಈಗ ಚಪಾತೀಸ್ ನೀವು ಬೆಳಿಗ್ಗೆ ಮಾಡಿದ್ರಿ, ಅದು ಲೆಫ್ಟ್ ಔಟ್ ಇದೆ ಅಂದ್ರೆ ಈವ್ನಿಂಗ್ ಕೂಡ ಈ ಟೈಪ್ ಆಫ್ ಸ್ನಾಕ್ಸ್ ಮಾಡ್ಬೋದು. ಸೊ ಎಲ್ಲ ರೀತಿಯಲ್ಲಿ ಕೂಡ ಯೂಸ್ ಆಗುತ್ತೆ. ಓಕೆ. ಮಕ್ಕಳಿಗೆ ಅಂತ ನಂಗೆ ಕೂಡ ಇಷ್ಟ ಆಗ್ಬೋದು. ಆಗ್ಬೋದು, ಶೋರ್. ಗ್ರೇಟ್. ಸೊ ಫಸ್ಟಿಗೆ ಏನು ಮಾಡ್ಬೇಕು ಮೇಡಮ್? ಏನೆಲ್ಲ ಬೇಕಾಗ್ತದೆ ಇದಕ್ಕೆ? ನಾನು ಚಪಾತಿ ತಂದಿದ್ದೀನಿ. ಓಕೆ. ನೆಕ್ಸ್ಟ್ ಇದು ಕೆಲವು ವೆಜಿಟೇಬಲ್ಸ್, ಕ್ಯಾರೆಟ್, ಆನಿಯನ್, 3 ಟೈಪ್ಸ್ ಆಫ್ ಕಲರ್ಡ್ ಕ್ಯಾಪ್ಸಿಕಮ್, ಮತ್ತೆ ಇದು ಚಿಲ್ಲಿ ಪೌಡರ್, ಪೆಪ್ಪರ್, ಗರಂ ಮಸಾಲ, ಜೀರಾ ಪೌಡರ್, ಕೊರಿಯಾಂಡರ್, ಸಾಲ್ಟ್. ಇದು ಗ್ರೈಂಡಿಂಗ್. ಇದ್ರಲ್ಲಿ ನಾನು ಮಿಂಟ್ ಲೀವ್ಸ್, ಕೊರಿಯಾಂಡರ್ ಲೀವ್ಸ್, ಮತ್ತೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಾ ಐತದೆ, ಮತ್ತೆ ಪನ್ನೀರ್. ಎಷ್ಟು ಬೇಕು? ಓಕೆ. ನಿಮ್ಮ ಮನೆಯಲ್ಲಿ SRR ಮಸಾಲಾಸ್ ಜಾಸ್ತಿ ಯೂಸ್ ಮಾಡ್ತೀರಾ? ಹೌದು ಹೌದು. ಸೊ ಬಿರಿಯಾನಿ ಅದು ಇದು ಪಲಾವ್ ಎಲ್ಲ ಅದರಲ್ಲೇ ಮಾಡೋದು, ರುಚಿ ಆಗುತ್ತೆ. ಓಕೆ ಓಕೆ, ಗ್ರೇಟ್. ಸೊ ಮೊದಲಿಗೆ ಏನು ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ಹೌದು, ಶೋರ್ ಶೋರ್. ಓಕೆ. ಈಗ ಇದು ಪನ್ನೀರನ್ನು ಮ್ಯಾರಿನೇಟ್ ಮಾಡುವ. ಅಂದ್ರೆ ಕೆಲವೊಬ್ರು ಎಂತ ಮಾಡ್ತಾರೆ, ಜಸ್ಟ್ ಪನ್ನೀರನ್ನು ಒಂದು ಚಿಲ್ಲಿ ಪೌಡರ್ ಇದು ಹಾಕಿ ಫಿಲ್ಲಿಂಗ್ ಮಾಡ್ತಾರೆ. ಬಟ್ ನಾನು ಈಗ ಪನ್ನೀರ್ ಟಿಕ್ಕಾ ಅಂತ ಮಾಡ್ತೇನೆ. ಸೊ ಅದರ ಯೂಸ್ ಆಗಿ ನಾವು ಫಿಲ್ಲಿಂಗ್ ಮಾಡ್ಬೋದು. ಸೊ ಪನ್ನೀರ್ ಟಿಕ್ಕಾಗಿ ಈಗ ಪನ್ನೀರ್ ತಕೊಂಡು ಸ್ವಲ್ಪ ಕರ್ಡ್ ಅಂದ್ರೆ ಎಷ್ಟು ಬೇಕಾಗ್ತದೆ? ಒಂದು ನಾನು 250 ಗ್ರಾಮ್ಸ್ ಪನ್ನೀರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 to 3 ಸ್ಪೂನ್ಸ್ ಆಫ್ ಕರ್ಡ್. ಮತ್ತೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್. ಈಗ ಮಕ್ಳಿಗೆ ಮಾಡುದಂದ್ರೆ ನೀವು ಖಾರ ಎತ್ತು ಅಡ್ಜಸ್ಟ್ ಮಾಡ್ಕೊಂಡು, ದೊಡ್ಡವರಿಗೆ 1 ಟೇಬಲ್ ಸ್ಪೂನ್ ಸಾಕು. ಪ್ಲಸ್ 1/2 ಸ್ಪೂನ್ ಆಫ್ ಪೆಪ್ಪರ್, ಮತ್ತೆ ಕೊರಿಯಾಂಡರ್ ಪೌಡರ್ 1/4 ಸ್ಪೂನ್ ಸಾಕು. ಪ್ಲಸ್ ಜೀರಾ ಪೌಡರ್ ಇದು 1/4 ಸ್ಪೂನ್ ಸೇಮ್. ಮತ್ತೆ ಗರಂ ಮಸಾಲ ಕೂಡ 1 ಸ್ಪೂನ್ ಹಾಕ್ಬೋದು. ಸೊ ಇದೆಲ್ಲ ಹಾಕಿ ಮತ್ತೆ ಇದು ಕೂಡ ಸಾಲ್ಟ್ ಕೂಡ 1 ಸ್ಪೂನ್. ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಅಲ್ಲ? ಹೌದು, ಕರೆಕ್ಟ್. ಮತ್ತೆ ಸ್ವಲ್ಪ ಲಿಂಬೆಹಣ್ಣು ಇದಕ್ಕೆ ಸ್ಕ್ವೀಸ್ ಮಾಡುವ. ಓಕೆ. ಸೊ ಈಗ ಇದನ್ನ ಫುಲ್ ಮಿಕ್ಸ್ ಮಾಡಬೇಕಲ್ವಾ? ಓಕೆ. ಸೊ ಮಿಕ್ಸ್ ಮಾಡಿದ್ರೆ ಅದೊಂದು ಇದರಲ್ಲಿ ಜಾಸ್ತಿಯಾಗಿ ನೀವು ಮೊಸರು ಹಾಕಿದ್ರಲ್ಲ, ಒಂದು ಸ್ವಲ್ಪ ಟೇಸ್ಟ್ ಒಳ್ಳೆ ಕೊಡುತ್ತೆ. ಹೌದು, ಯಾಕೆಂದ್ರೆ ಈಗ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೆಲ್ಲ ನೀವು ಹೋಗಿ ಪನ್ನೀರ್ ಟೇಸ್ಟ್ ಮಾಡ್ತಿರಲ್ವಾ, ಅದಕ್ಕೂ ಮತ್ತೆ ಮನೆಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಅವರು ಜಾಸ್ತಿ ಕರ್ಡ್ ಯೂಸ್ ಮಾಡ್ತಾರೆ. ವೆನ್ ಕರ್ಡ್ ಮಿಕ್ಸ್ ವಿತ್ ಆಲ್ ದ ಸ್ಪೈಸಸ್ ನಿಮ್ಗೆ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಮತ್ತೆ ನಾನು ಈಗ ಲೆಮನ್ ಸ್ಕ್ವೀಸ್ ಮಾಡಿದ್ ಯಾಕಂದ್ರೆ ಇನ್ ಕೇಸ್ ಆಚೆ ಈಚೆ ಸಾಲ್ಟ್ ಆ ತರ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಲೆಮನ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಯಾವ ಫುಡ್ ಆಗಿದ್ರು ಲೆಮನ್ ನೀವು ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ನಿಮ್ಗೆ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಈಗ ಮ್ಯಾರಿನೇಷನ್ ಆಗಿದೆ. ಒಂದು 5 to 5 ಮಿನಿಟ್ಸ್ ಕೂಡ ಸಾಕು. ನೀವು ಫ್ಲೇಮ್ ಹೈಯಲ್ಲಿ ಇಟ್ರೆ 5 ಮಿನಿಟ್ಸ್ ಸಾಕು. ಈಗ ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಬೇಡ, ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಸಾಕು. ಬಟ್ ಅಡಿಗೆಗೆ ಈ ತೆಂಗಿನಕಾಯಿದೆ ಆಯಿಲ್ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ನೀವು ಈಗ ಪದಾರ್ಥ ಆಗ್ಲಿ ಏನಾಗ್ಲಿ ಈಗ ಸ್ವಲ್ಪ ಇದು ಸ್ವಲ್ಪ ಫ್ರೈ ಮಾಡ್ಬೇಕಲ್ವಾ? ಹೌದು. ಓಕೆ. ಅಂದ್ರೆ ಎಷ್ಟೊತ್ತು ಫ್ರೈ ಮಾಡ್ಬೇಕಾಗ್ತದೆ ಮೇಡಮ್?
ಒಂದು 5 to 10 ಮಿನಿಟ್ಸ್ ನಿಮ್ಗೆ ಅದು ಗೊತ್ತಾಗುತ್ತೆ. ಈಗ ಪನ್ನೀರ್ ಇದು ಫುಲ್ ಮ್ಯಾರಿನೇಟ್ ಆಗಿದ್ದು ಈಗ ಫುಲ್ ಇದ್ರಲ್ಲಿ ಕೋಟ್ ಆಗುತ್ತೆ. ನಿಮ್ಗೆ ಕೋಟ್ ಆಗುವ ತನಕ ನೀವು ಇದ್ರೆ ಸ್ವಿಮ್ ಮಾಡಿ ನೀವು ಕೋಟಿಂಗ್ ಮಾಡ್ಬೋದು. ಸೊ ಫುಲ್ ಮಸಾಲಾ ಕೋಟ್ ಆಗುವ ತನಕ ನೀವು ಇದು ಮಾಡ್ಬೇಕು, ಸ್ಟಿರ್ ಮಾಡಿ. ಒಂದು ಹಾರ್ಡ್ಲಿ ಇಟ್ ವಿಲ್ ಟೇಕ್ಸ್ 5 minutes. ಎಸ್. ಸೊ ನೋಡಿ ಇದನ್ನ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ಅಲ್ವಾ? ಅದು ಫ್ರೈ ಆಗ್ತಿರ್ಲಿ, ಅದ್ರ ಮೊದಲು ನಾವು ಇದು ಗ್ರೈಂಡ್ ಮಾಡಿಬಿಡುವ. ಓಕೆ 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 ಓಕೆ. ಎಸ್ ಎಸ್ ಮೇಡಮ್, ಈಗ ಮಿಕ್ಸ್ ಮಾಡ್ಲಿಕ್ಕಿದೆ ಅಲ್ವಾ? ಓಕೆ. ಈಗ ಮಿಕ್ಸರ್ ಅಲ್ಲಿ ನಾನು ಸ್ವಲ್ಪ ಮಿಂಟ್ ಲೀವ್ಸ್ ಅಂದ್ರೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಮತ್ತೆ ಇದು ಬೆಳ್ಳುಳ್ಳಿ, ಸಾರಿ ಗಾರ್ಲಿಕ್, ಮತ್ತೆ ಜಿಂಜರ್. ಇಷ್ಟು ಬೇಕು ಅಲ್ವಾ? ಇದು ಸ್ವಲ್ಪ ಕರ್ಡ್ ಹಾಕಿದ್ರೆ ಮತ್ತೆ ಸ್ವಲ್ಪ ಹೌದು. ಸೊ ಅಂದ್ರೆ ಮಿಕ್ಸ್ ಆಗಿ ಬರುತ್ತೆ. ಈಗ ಕರ್ಡ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನೀರಾಗಿ ಬರುತ್ತೆ. ಇದು ಯಾಕಂದ್ರೆ ನಾವು ಚಪಾತಿ ಮೇಲೆ ಪೇಸ್ಟ್ ತರ ಮಾಡಿ ಮತ್ತೆ ಫಿಲ್ಲಿಂಗ್ ಮಾಡ್ಬೋದು. ಅದು ಇನ್ನೊಂದು ತರ ರುಚಿ ಕೂಡ ಕೊಡುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಬೇಕಲ್ವಾ? ಸ್ವಲ್ಪ ಉಪ್ಪು ಕೂಡ ಹಾಕಬಹುದು. ಹಾಕಿ ಅದು ಗ್ರೈಂಡ್ ಮಾಡಬೇಕು. ಇದು ಸ್ವಲ್ಪ ನೀರು ಬೇಕು ಇದಕ್ಕೆ ಅಲ್ಲ? ಇಲ್ಲ, ಕರ್ಡ್ ಇರುವಾಗೋಸ್ಕರ. ಓಕೆ, ಈಗ ಆಲ್ರೆಡಿ ಮಿಕ್ಸ್ ಆಯ್ತಲ್ಲ ಮೇಡಮ್? ಹೌದು. ಎಸ್. ಸೊ ಇದನ್ನ ತಕೊಂಡು ಇಟ್ಕೊಳ್ಳುವ. ಓಕೆ ಓಕೆ. ಮತ್ತೆ ಇದು ಕೂಡ ಆಗ್ತಾ ಬಂತು. ಓಕೆ, ಫುಲ್ ಡ್ರೈ ಆಗ್ತಾ ಬಂತಲ್ವಾ? ಹೌದು. ಅಂದ್ರೆ ಜಾಸ್ತಿ ಡ್ರೈನೆಸ್ ಕೂಡ ಬೇಕಂತಿಲ್ಲ, ಸ್ವಲ್ಪ ಮೆಸಿ ಇದ್ರೆ ಕೂಡ ಇಟ್ ಗಿವ್ಸ್ ಯು ಬೆಟರ್ ಟೇಸ್ಟ್. ಓಕೆ, ಇದು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳುವ. ಸೊ ಈಗ ನೋಡಿದ್ರೆ ನಿಮ್ಗೆ ತುಂಬಾ ಡ್ರೈ ಅಲ್ಲ, ತುಂಬಾ ಮೆಸ್ಸಿನೂ ಅಲ್ಲ. ಸೊ ಹಾಗೆ ಈ ತರ ಇದ್ರೆ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಡ್ರೈ ಆದ್ರೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ ಕೆಲವರಿಗೆ. ಓಕೆ ಓಕೆ. ಸೊ ಚಾಟ್ ಮಸಾಲ ಇಷ್ಟ ಇರುವವರಿಗೆ ಚಾಟ್ ಮಸಾಲ ಕೂಡ ಆಡ್ ಮಾಡ್ಬೋದು ಇದರಲ್ಲಿ. ಬಟ್ ನಾನು ಯೂಶುವಲಿ ಚಾಟ್ ಮಸಾಲ ಮತ್ತೆ ಬ್ಲಾಕ್ ಇದು ಸಾಲ್ಟ್ ಯೂಸ್ ಮಾಡೋದೇ ಇಲ್ಲ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಕೂಡ. ಸೊ ಈಗ ನಾನು ಕಟ್ ಮಾಡಿರುವ ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್ ಅಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ವಾ. ಇದು ಯಾಕೆ ಮೇಡಮ್? ಈಗ ಇದು ಫಿಲ್ಲಿಂಗ್ಗೆ. ಸೊ ಇಟ್ ವಿಲ್ ಗಿವ್ ಯು ಮೋರ್ ಟೇಸ್ಟರ್. ಅಂದ್ರೆ ಖಾಲಿ ನೀವು ಅದು ಪೇಸ್ಟ್ ಮತ್ತೆ ಪನ್ನೀರ್ ಇಡುವಕ್ಕಿಂತ ಈಗ ನೀವು ಮಕ್ಕಳಿಗೆ ಈ ಟೈಪ್ ಆಫ್ ವೆಜಿಟೇಬಲ್ಸ್ ಅಂತ ಅಲ್ಲ, ಯಾವ ವೆಜಿಟೇಬಲ್ಸ್ ಈಗ ಕ್ಯಾರೆಟ್ ನೋಡಿ, ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ರಾ ತಿನ್ಬೋದು. ಬೇರೆ ವೆಜಿಟೇಬಲ್ಸ್ ಆದ್ರೆ ಒಂದು ಕುಕ್ಕರ್ ಅಲ್ಲಿ ಬೇಯಿಸ್ಬಿಟ್ಟು ಮತ್ತೆ ಈ ತರ ಉಪ್ಪು ಹಾಕಿ ಚಾಟ್ ಮಸಾಲ ಯೂಸ್ ಆಗೋದು ಟೊಮೆಟೊ ಮತ್ತೆ ಈರುಳ್ಳಿ. ಟೊಮೆಟೊ ಹಾಕಿದ್ರೆ ಏನಾಗುತ್ತೆ, ನಾವು ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಫಿಲ್ ಇಟ್ ಅಲ್ವಾ? ಸೊ ಟೊಮೆಟೊ ಅದು ವಾಟ್ರಿ ಟೈಪ್, ಸೊ ಚಪಾತಿ ಇದಾಗಲ್ಲ. ಸೊ ವಾಟ್ರಿ ಇದು ಕಂಟೆಂಟ್ ಇರುತ್ತೆ. ಸೊ ಜಾಸ್ತಿ ಹೊತ್ತು ನಾವು ಅದು ವಾಟ್ರಿ ಕಂಟೆಂಟ್ ಅಷ್ಟು ಯೂಸ್ ಮಾಡ್ತಿಲ್ಲ ಫಿಲ್ಲಿಂಗ್ಗೆ. ಸೊ ಇದು ಕೂಡ ಮಿಕ್ಸ್ ಮಾಡಿ ಆಗಿದೆ. ಈಗ ನೆಕ್ಸ್ಟ್ ನಾವು ಜಸ್ಟ್ ಇದು ಚಪಾತಿ ಫ್ರೈ ಮಾಡ್ಕೊಳ್ವಾ. ದಿಸ್ ಇಸ್ ಹೌದು, ದಿಸ್ ಇಸ್ ಹಾಫ್ ಫ್ರೈಡ್. ಸೊ ಇದೀಗ ಜಸ್ಟ್ ಹಾಫ್ ಫ್ರೈ, ಜಸ್ಟ್ ಬಿಸಿ ಮಾಡಿದ್ರೆ ಸಾಕು. ಸೊ ಮಕ್ಳಿಗೆ ಕೊಡೋದಾದ್ರೆ ಗೀ ಹಾಕ್ಬೋದು, ಗೀ ಜಸ್ಟ್ ಇದು ಮಾಡಿ ಕೊಡ್ಬೋದು. ಇಲ್ಲ ಜಸ್ಟ್ ನೀವು ಫ್ರೈ ಮಾಡಿದ್ರೆ ಕೂಡ ಸಾಕು. ಹೌದು. ಸೊ ಇದು ಚಪಾತಿ ಬಿಟ್ಟು ಬೇರೆ ಯಾವುದಕ್ಕೆ ಚಪಾತಿ ಸೂಟ್ ಆಗುತ್ತಾ ಅಂತಿದೆ? ಹಾ, ಫಿಲ್ಲಿಂಗ್ ಜಾಸ್ತಿ ಫ್ರಾಂಕಿ ಟೈಪ್ ಮಾಡೋದೆಲ್ಲ ಚಪಾತಿಯಲ್ಲೇ. ಹೌದು ಹೌದು. ಅಂಡ್ ಬೆಟರ್ ಅಂದ್ರೆ ಲೆಫ್ಟ್ ಓವರ್ ಚಪಾತಿ ಅಂತ ಹೇಳ್ತೇವೆ ನಾವು. ನಿನ್ನೆ ಮಾಡಿದಾಗ್ಲಿ, ಇವತ್ತು ಬೆಳಿಗ್ಗೆ ಮಾಡಿದಾಗ್ಲಿ, ಸಾಯಂಕಾಲ ಬೇಕಂದ್ರೆ ಹಾಗೆಲ್ಲ ಇದು ಯೂಸ್ ಆಗತ್ತೆ. ಇಲ್ಲಾದ್ರೂ ನೀವು ಫಿಲ್ಲಿಂಗ್ ಮಾಡೋದಿಲ್ಲ ಅಂದ್ರೆ ಕೂಡ ಈ ಕ್ವಾಂಟಿಟಿನ ಇಟ್ಕೊಂಡು ನೀವು ಕೂಡ ಸೈಡ್ ಡಿಶ್ ಮಾಡ್ಬೋದು. ಸೈಡ್ ಡಿಶ್ ಆಗಿ ತಕೊಳ್ಬಹುದು. ಪರೋಟ ಆಗ್ಲಿ, ಚಪಾತಿ ಆಗ್ಲಿ, ಪೂರಿ ಆಗ್ಲಿ, ಯಾವ್ದಕ್ಕೂ ತಕೊಳ್ಬಹುದು. ಈಗ ಜಸ್ಟ್ ಫಿಲ್ಲಿಂಗ್ ಮಾಡಿಸೋದಷ್ಟೇ. ಸೊ ಚಪಾತಿ ತಕೊಂಡು ಸ್ವಲ್ಪ ಇದು ಮಕ್ಳಿಗೆ ಖಾರ ಅಂತ ಅನ್ಸಿದ್ರೆ ನೀವು ಹಾಕ್ಬೇಕಂತಿಲ್ಲ. ಸೊ ಖಾಲಿ ಜಸ್ಟ್ ಪನ್ನೀರ್ ಇದು ಹಾಕಿ ಇದು ಮಾಡಿ ಫಿಲ್ಲಿಂಗ್ ಮಾಡಿ ಕೊಡ್ಬೋದು. ಸೊ ಇದನ್ನ ಸ್ವಲ್ಪ ಹಾಕ್ಕೊಳ್ತೇನೆ ನಾನು.
ಸೊ ಇದರಲ್ಲಿ ಆ್ಯಕ್ಚುಲಿ ನಾನು ಅದು ಮಿಕ್ಸ್ ಮಾಡಿರುವ ಕಂಟೆಂಟ್ ಉಂಟಲ್ಲ, ಗ್ರೈಂಡ್ ಮಾಡಿದ್ದು, ಅದು ನಾನು ಎಂತ ಮಾಡಿದ್ದೇನೆ ಅಂದರೆ ಐ ಹ್ಯಾವ್ ಆಡೆಡ್ ಜಿಂಜರ್, ಗಾರ್ಲಿಕ್ ಈ ಥರದ್ದೆಲ್ಲ ಹಾಕಿದ್ಗೋಸ್ಕರ ಜೀರ್ಣಕ್ಕೂ ಒಳ್ಳೆಯದು. ಹಾಗೆ ಸೊ ಮಕ್ಕಳಿಗೂ ಈಗ ಕೆಲವೊಬ್ಬರೆಲ್ಲ ಪನ್ನೀರ್ ಅಂತ ನೋಡಿದ ಕೂಡಲೇ ಇಮಿಡಿಯೇಟ್ ಅವ್ರು ಎಂತ ಫೀಲ್ ಮಾಡ್ತಾರೆ, ಓ ಇಟ್ ಇಸ್ ಲೈಕ್ ರಿಚ್ ಇನ್ ಪ್ರೋಟೀನ್, ಅದು ಇದು ಆಬ್ವಿಯಸ್ಲಿ ರಿಚ್ ಇನ್ ಪ್ರೋಟೀನ್, ಮತ್ತೆ ಮಕ್ಕಳಿಗೆ ಕೂಡ ಇಟ್ಸ್ ಬೆಸ್ಟ್ ಅದಕ್ಕೆ. ಸೊ ಈಗ ಫೋಲ್ಡ್ ಮಾಡಿಬಿಟ್ಟು ಎಸ್ ಮೇಡಮ್, ಆಲ್ರೆಡಿ ರೆಡಿ ಆಯ್ತಲ್ವಾ? ಓಕೆ, ಸೊ ಈಗ ನೀವು ಸ್ವಲ್ಪ ಏನು ಡಿಸೈನ್ ಮಾಡ್ಲಿಕ್ಕೆ ಇದೆಯಾ ಹೇಗೆ? ಹಾಂ, ಸ್ವಲ್ಪ. ಓಕೆ, ಎಸ್. ಇದು ನೀವು ಕೂಡ ಇದು ಬೈಟ್ ತಕೊಳ್ಳುವಾಗ ಕೂಡ ಯು ಕ್ಯಾನ್ ಹ್ಯಾವ್ ಆಸ್ ಅ ಸೈಡ್ ಡಿಶ್ ಕೂಡ ಮಾಡ್ಬೋದು ಅಲ್ವಾ? ಹಾಂ, ಎಸ್ ಎಸ್ ಎಸ್. ಓಕೆ, ನಿಮಗೆ ಸ್ಪೈಸ್ ಜಾಸ್ತಿ ಇಷ್ಟ ಆದರೆ ಯು ಹ್ಯಾವ್ ಅ ಬಿಟ್ ಟೇಸ್ಟ್ ಆಫ್ ದಿಸ್ ಆಲ್ಸೋ ಟು. ಹಾಗೆ ಎಸ್ ಎಸ್. ಸೊ ಇದು ಆಲ್ರೆಡಿ ರೆಡಿ ಆಗಿದೆ. ಹೌದು. ಓಕೆ, ಟೇಸ್ಟ್ ಮಾಡ್ಲಿಕ್ಕೆ ನೀವು ಹೇಳ್ತಿದ್ದೀರಾ? ಹೌದು, ಪನ್ನೀರ್ ಟಿಕ್ಕಾ ಅಂತ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಡನ್. ಸೊ ಗ್ರೇಟ್. ಅಂಡ್ ಇದು ಇವಾಗ ನೋಡ್ಬೇಕಾದ್ರೂ ಕೂಡ ತುಂಬಾ ಖುಷಿ ಆಗುತ್ತೆ, ಆಲ್ರೆಡಿ ಡಿಸೈನ್ ಆಗಿ. ಓಕೆ, ಇದಿಷ್ಟು ನಂಗೇನಾ ಹೇಗೆ? ತಿನ್ಬೋದು. ಸೂಪರ್. ಅಂಡ್ ನೀವು ಹೇಳಿದಾಗೆ ವಿದಿನ್ 15 ಮಿನಿಟ್ಸ್ ಅಲ್ಲಿ ರೆಡಿ ಮಾಡಬಹುದು ಅಲ್ವಾ? ಓಕೆ, ಸೊ ಹಾಗಾಗಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ಬೋದು, ಮಕ್ಕಳಿಗಂತಲ್ಲ ದೊಡ್ಡವರಿಗೂ ಕೂಡ ಅಲ್ವಾ? ಓಕೆ, ಸೊ ಗ್ರೇಟ್. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ. ಓಕೆ, ಎಸ್. ಸೂಪರ್ ಮೇಡಮ್, ಖುಷಿ ಆಯ್ತು ನನಗೆ. ಅಂಡ್ ನೀವು ಹೇಳಿದಾಗಲೇ 15 ಮಿನಿಟ್ಸ್ ಒಳಗೆ ಬೇಗನೆ ಮಾಡ್ಬೋದು ಮಕ್ಕಳಿಗೆ ಟಿಫಿನಿಗೆ ಅದು ಇದು ಅಂತ. ಅಂಡ್ ನೀವು ಇದು ಏನದು ಪುದೀನದ್ದು ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಟೇಸ್ಟ್ ಇದೆ ಅಲ್ವಾ? ಓಕೆ, ಅಂಡ್ ಪನ್ನೀರ್ ಆಗಲಿ ಮತ್ತೆ ಮೊಸರು ಸ್ವಲ್ಪ ಹಾಕಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಇದೆ. ಓಕೆ, ಸೂಪರ್. ಅಂಡ್ ಇದಕ್ಕೆ ಏನ್ ಬೇಕು ಅಂತ ಮತ್ತೊಮ್ಮೆ ಹೇಳ್ಬೋದಾ? ಓಕೆ, ಫಸ್ಟ್ ಗೆ ಏನೆಲ್ಲ ಬೇಕು? ಪನ್ನೀರ್ ಮ್ಯಾರಿನೇಷನ್. ಸೊ ಪನ್ನೀರ್ ಮ್ಯಾರಿನೇಷನ್ ಗೆ ಕರ್ಡ್, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಜೀರಾ, ಬ್ಲಾಕ್ ಪೆಪ್ಪರ್ ಪೌಡರ್, ಗರಂ ಮಸಾಲ, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟು ಮತ್ತೆ ಚಪಾತಿ ಇದ್ದದನ್ನ ಇದು ಚಟ್ನಿ ರೆಡಿ ಮಾಡಬೇಕು. ಚಟ್ನಿ ಕೊರಿಯಾಂಡರ್ ಲೀಫ್, ಮಿಂಟ್ ಲೀಫ್, ಜಿಂಜರ್, ಗಾರ್ಲಿಕ್ ಮತ್ತೆ ಹಸಿಮೆಣಸು, ಕರ್ಡ್ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿದ್ರೆ ಅವಾಗ ರೆಡಿ ಆಗ್ತದೆ ಅಲ್ವಾ? ಓಕೆ ಓಕೆ, ಸೊ ಗ್ರೇಟ್. ಅಂಡ್ ಮೇಡಮ್, ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಸ್ವೀಟ್ ಸಮೋಸ ಅಂತ. ಓಕೆ, ಸೊ ಇಟ್ ಇಸ್ ಸಿಮಿಲರ್ ಲೈಕ್ ಇಲ್ಲಿ ಸೌತ್ ಕರ್ನಾಟಕದಲ್ಲಿ ನೀವು ಕರ್ಜಿಕಾಯಿ ಏನೋ ಮಾಡ್ತಿರಲ್ಲ, ಸೊ ಅದ್ರದ್ದು ಫಿಲ್ಲಿಂಗ್ ನಾನು ಸ್ವಲ್ಪ ನನ್ನದು ಸ್ವಲ್ಪ ಬೇರೆ ತರ ಆಡ್ ಮಾಡಿದ್ದೀನಿ. ಸೊ ಫಿಲ್ಲಿಂಗ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ಸ್ವೀಟ್ ಸಮೋಸ ಅಂತ ನೆಕ್ಸ್ಟ್ ಮಾಡಿದ್ದೀನಿ. ಮಾಡೋಣ, ಅದೊಂದು ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಓಕೆ, ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಆಗ ಒಂದು ಸೂಪರ್ ಆಗಿರುವಂಥ ಡಿಶನ್ನು ನೀವು ವೀಕ್ಷಕರಿಗೆ ಕಳಿಸಿ ಆಯಿತು. ಆ್ಯಂಡ್ ಈಗ ಯಾವ್ದು ಮಾಡ್ತೀರಾ? ಈಗ ಸ್ವೀಟ್ ಸಮೋಸ ಅಂತ. ಸ್ವೀಟ್ ಸಮೋಸ. ಹೌದು. ಓಕೆ,
ಸೊ ಅದಕ್ಕೆ ಹಿಟ್ಟು ಕಲ್ಸಿದೀವಿ. ಅಂದ್ರೆ 1 ಕಪ್ ಮೈದಾ, ಅರ್ಧ ಕಪ್ ನೀರು, 1 ಚಮಚ ಗೀ, ಮತ್ತೆ ಇದು ಬನ್ಸಿ ರವ ಇಲ್ಲ ಚಿರೋಟಿ ರವ ಕೂಡ ಹಾಕ್ಬೋದು, ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಲಿಕ್ಕೆ ಅಷ್ಟೇ. ಇದೆಲ್ಲ ಸೇರಿ ಸ್ವಲ್ಪ ಉಪ್ಪು ಹಾಕಿ ಕಲ್ಸಿಡ್ಬೋದು. ಮತ್ತೆ ನೆಕ್ಸ್ಟ್ ಇದನ್ನ ಫಿಲ್ಲಿಂಗ್ ಹೌದು ಅಲ್ವಾ? ಸೊ ಇದು ಹೇಗೆ ಮನೆಯಲ್ಲಿ ಈ ತರ ಸಮೋಸ ಮಾಡ್ತಾ ಇರ್ತೀರಾ? ಹಾ, ಮಾಡ್ತೇನೆ. ಫೆಸ್ಟಿವಲ್ಸ್ ಇರುವಾಗ, ದೀಪಾವಳಿ ಇಲ್ಲ ಬೇರೆ ಏನಾದ್ರು ಫೆಸ್ಟಿವಲ್ಸ್ ಇರುವಾಗ, ಇಲ್ಲ ನನ್ನ ಮನೇಲಿ ಕೇಳ್ತಾ ಇರ್ತಾರೆ ಏನಾದ್ರು ಸ್ವೀಟ್ ಮಾಡು ಅಂತ, ಆಗ ನನಗೆ ಫಸ್ಟ್ ಇದೆ ಅಲ್ವಾ? ಓಕೆ ಓಕೆ, ಸೊ ಗ್ರೇಟ್. ಅಂಡ್ ಈಗ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಮೇಡಮ್? ಈಗ ಫಸ್ಟ್ ಇದು ಎಲ್ಲ ಹುರಿದು ಫಿಲ್ಲಿಂಗ್ ರೆಡಿ ಮಾಡಬೇಕು. ಓಕೆ ಓಕೆ ಓಕೆ, ಡನ್. ಎಸ್, ಈಗ ಫಸ್ಟ್ ತುಪ್ಪ ಹಾಕೊಳ್ಳಿ. ಓಕೆ ಓಕೆ, ಸೊ ಒಂದು 2 ಚಮಚ ತುಪ್ಪ ಸಾಕು. ಜಾಸ್ತಿ ಆದ್ರೆ ಅದು ಎಂತ ಆಗತ್ತೆ ಅಂದ್ರೆ ನಾವು ಅದು ಉರಿವಾಗ ಉಂಟಲ್ಲ ಪೇಸ್ಟ್ ತರ ಆಗ್ಬಿಡುತ್ತೆ. ಸೊ ಅದು ಒಂದೂವರೆ ನೀವು ಎಷ್ಟು ಅಳತೆ ತಕೊಳ್ತೀರಿ? ನಾನೀಗ ಇದು ಈ ಅಳತೆದಲ್ಲಿ 1 ಕಪ್ ತಕೊಂಡಿದ್ದೀನಿ. 1 ಕಪ್ ಬಾಂಬೆ ರವ, 1 ಕಪ್ ಇದು, 1 ಕಪ್ ಶುಗರ್, ಇಷ್ಟು ತಕೊಂಡಿದ್ದೀನಿ. ಸೊ ಅದಕ್ಕೆ ನಾನು 1.25 ಚಮಚ ನಾನು ಗೀ ಹಾಕಿದ್ದೀನಿ. ಸೊ ಇದಕ್ಕೆ ಇದು ಬಾಂಬೆ ರವೆನ ಹಾಕಿ, ಸೊ ಇದು ಬ್ರೌನ್ ಆಗುವ ತನಕ ಫ್ರೈ ಮಾಡ್ತಾ ಇರಬೇಕು. ಹೌದು, ಅದು ಕಲರ್ ಚೇಂಜ್ ಆಗುತ್ತೆ. ತುಂಬಾ ಬ್ರೌನ್ ಬೇಕಂತಿಲ್ಲ, ಓಕೆ, ನಾರ್ಮಲ್ ಅಲ್ವಾ? ಹೌದು. ಓಕೆ, ಸೊ ಈಗ ಇದು ಫ್ರೈ ಆಗ್ತಾ ಬಂತು. ನೆಕ್ಸ್ಟ್ ನಾವು ಕೋಕೋನಟ್ ಹಾಕುವ. ಇದು ಏನಾಗುತ್ತೆ ಅಂದ್ರೆ ಅದು ಹಸಿ ವಾಸನೆ ಅಂತ ಹೇಳ್ತೀವಲ್ಲ, ಅದು ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ಇದು ಉರಿಯೋದು ಇದು ಫ್ರೈ ಮಾಡೋದು ಬೇಡ ಅಂತ ಹೇಳಿದ್ರೆ ನೀವು ಡ್ರೈ ಕೋಕೋನಟ್ ಕೊಬ್ಬರಿ ಸಿಗುತ್ತಲ್ಲ, ಅದು ಕೂಡ ಯೂಸ್ ಮಾಡಬಹುದು. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಗೆ. ಸೂಪರ್. ಈಗ ಇದು ಫ್ರೈ ಆಗಿದೆ. ಸೊ ಶುಗರ್ ಹಾಕ್ಬಿಡುವ. ಇದಕ್ಕೆ ಏನಾದರೂ ನೀರು ಮಿಕ್ಸ್ ಮಾಡ್ಲಿಕ್ಕೆ ಇದೆಯಾ? ಇಲ್ಲ, ಡ್ರೈ ಅಷ್ಟೇ. ಹೌದು, ನಿಮ್ಗೆ ಇನ್ನೂ ಸ್ವಲ್ಪ ಈಗ ಇದು ಎಂತ ಹೇಳ್ತೀವಿ ಪೌಡರ್ ತರ ಬೇಡ ಅಂತ ಹೇಳಿದ್ರೆ ನೀವು ಜಾಸ್ತಿ ಬೇಕಾದ್ರೆ 1 ಚಮಚ ತುಪ್ಪ ಕೂಡ ಹಾಕ್ಬೋದು. ಅದು ಸ್ವಲ್ಪ ಮೆಲ್ಟ್ ಆಗಿ ನಿಮ್ಗೆ ಪೇಸ್ಟ್ ತರ ಆಗತ್ತೆ. ಕೆಲವೊಬ್ಬರಿಗೆ ಡ್ರೈ ಪೌಡರ್ ಇಷ್ಟ ಆದ್ರೆ ಮಾಡ್ಬೋದು. ಅಂದ್ರೆ ನೀವು ನೀರ್ ಆಡ್ ಮಾಡ್ಬೇಕಂತಿಲ್ಲ. ಇದು ಶುಗರ್ ನೀವು ಫ್ರೈ ಮಾಡುವಾಗ್ಲೇ ಸ್ವಲ್ಪ ಮಾಯ್ಶ್ಚರ್ಸ್ ಬರುತ್ತೆ. ಸೊ ಅದ್ರಲ್ಲಿ ಕರೆಕ್ಟ್ ಆಗತ್ತೆ. ಯಾರು ನಿಮ್ಮ ಫೇವರೇಟ್ ತಮಿಳ್ ಹೀರೋ? ವಿಜಯ್ ಅಂತ. ಹೌದಾ? ಹೌದು, ವಿಜಯ್ ಅವರು. ಚಿಕ್ಕವರಿಂದ ಅವರದ್ದೇ ಇದು. ಮತ್ತೆ ಸೆಕೆಂಡ್ ರಜನಿಕಾಂತ್ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ಹಸ್ಬೆಂಡಿಗೆ ಯಾರು ಹೀರೋಯಿನ್ ಅವ್ರ ಹತ್ರ ಕೇಳೋದಾದ್ರೆ ಹೀರೋಯಿನ್ ಯಾರು ಇಷ್ಟ ಆಗಿರ್ಬೋದು? ಸಾರಿ ಟು ಟೆಲ್, ನಾನು ಇಷ್ಟು ತನಕ ಅವ್ರ ಹತ್ರ ಅದು ಕೇಳಿಲ್ಲ. ನಾನು ಅವರದ್ದು ಫೇವರೇಟ್ ಹೀರೋ ಯಾರು, ಹೀರೋಯಿನ್ ಯಾರು ಏನ್ ಕೇಳಿಲ್ಲ. ಬಿಕಾಸ್ ಐ ಆಮ್ ಲೀಸ್ಟ್ ಇಂಟ್ರೆಸ್ಟೆಡ್ ಇನ್ ಮೂವೀಸ್. ಫಿಲ್ಮ್ ಸ್ಟಾರ್ಸ್ ಆಗ್ಲಿ ಏನಾಗ್ಲಿ, ನಾನು ತಮಿಳ್ನಾಡು ಬಿಟ್ಟ ಮೇಲೆ ನಾನು ಕಂಪ್ಲೀಟ್ ಇದು ಫಿಲ್ಮ್ ಇದೆ ಬಿಟ್ಟಿದ್ದೀನಿ. ಓಕೆ, ಇವತ್ತು ಕೇಳಿ ಯಾರು ನಿಮ್ಮ ಹೀರೋಯಿನ್? ನಿಮ್ಮ ಹೆಸರು ಹೇಳ್ತಾರೆ ಏನೋ ಗೊತ್ತಿಲ್ಲ. ಓಕೆ, ಸೊ ಗ್ರೇಟ್. ಅವರು ಇದು ಚಾನೆಲ್ ನೋಡ್ತಿರ್ರೆ ಖಂಡಿತ ನನ್ನ ಹೆಸರೇ ಹೇಳ್ತಾರೆ ಅವರು. ಹೌದು, ಎಸ್ ಎಸ್. ಸೊ ಮೇ ಬಿ ಇದು ಶುಗರ್ ಸೇರಿಸಿ ಆಯ್ತು. ತೆಂಗಿನಕಾಯಿ ಈಗ ತುಂಬಾ ಮೆಲ್ಟ್ ಆಗ್ಬೇಕಂತ ಇಲ್ಲ, ಯಾಕಂದ್ರೆ ಅದು ಕ್ರಿಸ್ಪಿನೆಸ್ ಹೋಗುತ್ತೆ. ನಿಮ್ಗೆ ಅದು ಬೈಟ್ ತಕೊಳ್ಳುವಾಗ ಅದು ಶುಗರ್ ಕಂಟೆಂಟ್ ಆಗೇ ಇದ್ರೆ ನಿಮ್ಗೆ ಇನ್ನೂ ಒಳ್ಳೇದು. ಓಕೆ ಓಕೆ ಓಕೆ, ಎಸ್. ಇದು ಈಗ ಲಾಸ್ಟ್ ಡ್ರೈ ಫ್ರೂಟ್ಸ್. ಹೌದು, ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಬಾದಾಮ್, ಪಿಸ್ತಾ, ಕಿಸ್ಮಿಸ್ ಮತ್ತೆ ಕ್ಯಾಶ್ಯೂ ನಟ್ಸ್ ತಕೊಂಡಿದ್ದೀನಿ. ಓಕೆ ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಮಿಕ್ಸ್ಡ್ ಅಲ್ವಾ? ಹೌದು. ಓಕೆ, ಎಸ್. ಎಸ್ ಮೇಡಮ್, ಈಗ
ಅದು ಹಿಟ್ಟನ್ನ ಸ್ಮಾಲ್ ಲೆಮನ್ ಸೈಜ್ ಇಷ್ಟೇ ಸೈಜ್ ಅಂದ್ರೆ ತುಂಬಾ ದೊಡ್ಡದಿಲ್ಲ ತುಂಬಾ ಸಣ್ಣದು ಇಲ್ಲ ಹಾಗೆ ಮಾಡಿ ಇಷ್ಟೇ ಪೂರಿ ಸೈಜ್ ಅಲ್ಲಿ ಇದು ರೋಲ್ ಮಾಡಿ ಇಡ್ಬೇಕು. ಈಗ ಅದಕ್ಕೆ ಕೆಲವೊಬ್ರು ಸೈಡ್ ಫಿಲ್ ಮಾಡಿ ಸೈಡ್ ಸೀಲ್ ಮಾಡ್ಲಿಕ್ಕೆ ಮೈದಾ ಮತ್ತೆ ನೀರನ್ನು ಕಲ್ಸ್ಬಿಟ್ಟು ಪೇಸ್ಟ್ ಮಾಡ್ತಾರೆ, ಬೇಕಂತಿಲ್ಲ. ಯಾಕೆಂದ್ರೆ ಇದು ಮೈದಾ ಹಿಟ್ಟು, ಸೊ ನೀವು ಜಸ್ಟ್ ನೀರ್ ಹಾಕಿ ಇದು ಮಾಡಿದ್ರೆ ಕೂಡ ಅದು ಸೈಡ್ ಸೀಲ್ ಆಗುತ್ತೆ. ಸೊ ಅದ್ ನೀರ್ ಒಂದು ಸಾಕು. ಈಗ ಇದಕ್ಕೆ ಈಗ ಫಿಲ್ಲಿಂಗು ಜಾಸ್ತಿ ಇರಬಾರ್ದು, ಅಂದ್ರೆ ನೀವು ಎಷ್ಟು ದೊಡ್ಡ ರೋಲ್ ಮಾಡಿದಿರೋ ನಾನೀಗ ಇದಕ್ಕೆ ನಾನು 2 ಚಮಚ ಹಾಕಿದ್ದೀನಿ. ಸೊ ಫಿಲ್ ಮಾಡಿ ಈ ಸೈಡ್ ಅಂದ್ರೆ ಹಾಫ್ ಮೂನ್ ಶೇಪ್ ಅಲ್ಲಿ ನೀವು ಇದನ್ನ ನೀರ್ ಹಾಕಿ ಇದನ್ನ ಹೀಗೆ ಫೋಲ್ಡ್ ಮಾಡ್ಬೇಕು. ಈಗ ಇದು ಫುಲ್ ಸೀಲ್ ಆಗುತ್ತೆ. ಕೆಲವೊಬ್ರು ಇದು ಇದ್ರಲ್ಲಿ ಮಾಡ್ತಾರೆ, ಮಿಷಿನ್ ಕೂಡ ಸಿಗುತ್ತೆ ನಿಮ್ಗೆ, ಅಚ್ಚು ಅಂತ ಹೇಳ್ತೀರಲ್ಲ ಅದ್ರಲ್ಲಿ. ಅಚ್ಚು ಇಲ್ಲ ಅಂದ್ರೆ ಈಗ ಮಾಡಿ ಮಾಡ್ಬೋದು. ಇದು ಸೀಲಿಂಗ್, ಯಾಕೆಂದ್ರೆ ನೀವು ಇನ್ ಕೇಸ್ ಅದು ಎಣ್ಣೆಲಿ ಬಿಟ್ಟ ಮೇಲೆ ಅದು ಇದು ಮಾಡಬಾರ್ದು, ಅದ್ರದ್ದು ಫಿಲ್ಲಿಂಗ್ ಹೊರಗಡೆ ಬರಬಾರ್ದು. ಸೊ ನೀವು ಈ ತರ ಮಾಡಿ ಇಲ್ಲಿ ಸೀಲ್ ಮಾಡ್ಬೋದು. ಇಲ್ಲ ಕೆಲವೊಬ್ರು ಎಂತ ಮಾಡ್ತಾರೆ, ಈ ತರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇದು ಮಾಡ್ತಾರೆ, ಫೋರ್ಕ್ ಇದೆಲ್ಲ ಅದ್ರಲ್ಲಿ ಡಿಸೈನ್ ಮಾಡ್ಬೋದು. ಅದು ಸೀಲ್ ಮಾಡ್ಲೇಬೇಕು, ಇಲ್ಲಾದ್ರೆ ನಿಮ್ಗೆ ಒಳಗ್ ಬರುತ್ತೆ. ಸೊ ಈ ತರ ಮಾಡ್ಬಿಟ್ಟು ನಾನು ಇನ್ನೊಂದು ಫೋರ್ಕ್ ಅಲ್ಲಿ ಮಾಡೋದು ಕೂಡ ತೋರಿಸ್ತೀನಿ, ಸ್ವಲ್ಪ ಈಸಿ ಆಗಲಿ ಅಂತ. ಹೌದು. ಓಕೆ, ಸೊ ಗ್ರೇಟ್. ಅಂಡ್ ಮೇ ಬಿ ನೀವು ಕ್ರಾಫ್ಟ್ ಎಲ್ಲ ಮನೇಲಿ ಜಾಸ್ತಿ ಮಾಡ್ತೀರಾ? ಡಿಸೈನ್ ನೋಡ್ತಾ ನಂಗೆ ಡೌಟ್ ಬರುತ್ತೆ. ನನಗೆ ಕ್ರಾಫ್ಟ್ ತುಂಬಾ ಇಷ್ಟ. ನನ್ನ ಮನೆಯಲ್ಲಿ ನಾನು ಈಗ ಇರೋದು ರೆಂಟ್, ಬಟ್ ಸ್ಟಿಲ್ ಅದು ನನ್ನ ಮನೆ ತರನೇ ನಾನು ಗೋಡೆ ಅದು ಇದೆಲ್ಲ ಬಟರ್ಫ್ಲೈ ಮಾಡೋದು ಮತ್ತೆ ಹ್ಯಾಂಗಿಂಗ್ಸ್ ಮಾಡೋದು ಎಲ್ಲ ಮಾಡಿಟ್ಟಿದ್ದೀನಿ ನಾನು. ಓಕೆ 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 ಓಕೆ. ಸೊ ಅದೇ ಈ ಡಿಸೈನ್ಸ್ ನೋಡುವಾಗ ನಂಗೆ ಸ್ವಲ್ಪ ಡೌಟ್ ಬಂತು, ಏನೋ ಮೇ ಬಿ ಕ್ರಾಫ್ಟ್ ಅಲ್ಲಿ ತುಂಬಾ ಜಾಸ್ತಿ ಅಲ್ವಾ? ಸೊ ಇದನ್ನೀಗ ಸೀಲ್ ಮಾಡ್ಕೊಂಡ್ರಲ್ಲ, ನಾನು ಅದು ಫೋಲ್ಡ್ ಮಾಡಿದೆ. ನೀವು ಇದು ಇಟ್ಕೊಂಡು ಈಗ ನೀವು 2 ಲೇಯರ್ ಅನ್ನ ಫೋರ್ಕ್ ಅಲ್ಲಿ ನೀವು ಈಗ ಸೀಲ್ ಮಾಡ್ಬೇಕು, ಅಂದ್ರೆ ಜಾಯಿಂಟ್ ಆಗುತ್ತೆ. ಸೊ ನೀವು ಅದು ಬಿಟ್ಕೊಡುದಿಲ್ಲ, ಅಂದ್ರೆ ನೀವು ಎಣ್ಣೆಲಿ ಹಾಕಿದ್ ಕೂಡ ಇದು ಬಿಡುದಿಲ್ಲ, ಈಗ ಸೀಲ್ ಆಗಿ ಹೋಗ್ಬಿಡುತ್ತೆ. ಡಿಫ್ರೆಂಟ್ ಡಿಸೈನ್ಸ್. ಇದು 2 ಆಯ್ತು. ಸೊ ನೀವು ಮತ್ತೆ ಇನ್ನೊಬ್ರು ಏನ್ ಮಾಡ್ತಾರೆ, ಇದೆಲ್ಲ ಕರ್ಕರಿ ಬೇಡ ಅಂತ ನೀವು ಅದು ಅಚ್ಚೆ ತಕೊಂಡ್ ಬಿಡ್ತಾರೆ, ಅದನ್ನ ಡೈರೆಕ್ಟ್ ಇದ್ರಲ್ಲಿ ಹಾಕಿ ಅಚ್ಚಲ್ಲಿ ಹಾಕಿ ಅದು ಮಾಡಿ ಸೀಲ್ ಮಾಡಿದ್ರೆ ಈಗ ಎಣ್ಣೆ ಇಡ್ಬೇಕು, ಸ್ವಲ್ಪ ಬಿಸಿ ಆಗ್ಬೇಕು ಎಣ್ಣೆ ಅಲ್ವಾ? ಸೊ ಆಲ್ರೆಡಿ ಇದು ರೆಡಿ ಆಗಿದೆ ಅಲ್ವಾ? ಈ ತರ ಎಲ್ಲ ರೆಡಿ ಮಾಡ್ಬೋದು. ಈಗ ಜಸ್ಟ್ ಫ್ರೈ ಮಾಡ್ಬೇಕು, ಬಟ್ ಆಯಿಲ್ ಮೀಡಿಯಂ ಅಲ್ಲಿ ಇರ್ಲಿ, ಸ್ವೀಟ್ ಆಗ್ಲಿ ಮೀಡಿಯಂ ಅಲ್ಲಿ ಇಟ್ಟು ಫ್ರೈ ಮಾಡಿ ಅಲ್ವಾ? ಓಕೆ ಓಕೆ, ಎಸ್. ಏನೇ ಹೇಳಿ ಅದು ನಿಮ್ಮ ಡಿಸೈನ್ ಅಂತೂ ಸೂಪರ್ ಅಲ್ವಾ? ಓಕೆ. ವರ್ಷ ಆದ್ರೆ ನಾವು ಬಿಸಾಡ್ಲೇಬೇಕಂತ. ಓಕೆ ಮೇಡಮ್, ಈಗ ಆಲ್ರೆಡಿ ರೆಡಿ ಅಲ್ವಾ? ಸೊ ರೆಡಿ ಟು ಟೇಸ್ಟ್ ಅಲ್ವಾ? ಓಕೆ, ತಕೊಳ್ಳಿ. ಸ್ವೀಟ್ ಸಮೋಸ. ಯಸ್, ಸ್ವೀಟ್ ಸಮೋಸ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕರ್ಜಿಕಾಯಿ. ಓಕೆ, ಸೂಪರ್. ಅಂಡ್ ಮೇ ಬಿ ಇದು ಜಾಸ್ತಿಯಾಗಿ ಫೆಸ್ಟಿವಲ್ಸ್ ಎಲ್ಲ ಮಾಡ್ತಾರೆ, ಮಾಡಬಹುದು. ಯೂಶುವಲ್ ಮನೇಲಿ ಕೂಡ ಮಾಡಬಹುದು. ಇದು ಈ ಸಂಜೆ ಹೊತ್ತಿಗೆ 4 ಗಂಟೆಗೆ 5 ಗಂಟೆಗೆ ಸ್ನಾಕ್ ಐಟಮ್ ಅಲ್ವಾ? ಮಕ್ಕಳು ನನಗೆ ಸ್ವೀಟ್ ಮಾಡಿ ಕೊಡಿ, ಇದು ಅಷ್ಟು ಸ್ವೀಟು ಇಲ್ಲ ಅಷ್ಟು ಚಪ್ಪೆನೂ ಅಲ್ಲ, ಮೀಡಿಯಂ. ಸೊ ಯಾವಾಗ ಬೇಕಾದ್ರೆ ಮಾಡ್ಬೋದು, ಮಕ್ಕಳಿಗೆ ಮಾಡಿ ಕೊಡಬಹುದು. ಸೊ ಇಷ್ಟಪಡ್ತಾರೆ ಮಕ್ಕಳು. ಎಸ್ ಎಸ್. ಸೊ ನೋಡೋಣ, ನನಗೆ ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಎಸ್. ಸೂಪರ್ ಮೇಡಮ್. ಇದು ಶುಗರ್ ಇದೆಯಲ್ವಾ? ಶುಗರು ಮತ್ತು ನಿಮ್ಮ ಇದು ತೆಂಗಿನಕಾಯಿದು ತುರಿ ಅದೆಲ್ಲ ಸೇರಿ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಅಲ್ವಾ? ಓಕೆ. ಆ್ಯಂಡ್ ನೀವು ಹೇಳಿದಾಗ ಇದು ಡಿಸೈನು ನೋಡಿ, ಡಿಸೈನ್ ನೋಡುವನ್ನು ತಿನ್ನುವಂತ ಆಗುತ್ತೆ ಅಲ್ವಾ? ಓಕೆ.
ಆ್ಯಂಡ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗಂತಲ್ಲ, ಇದು ಸಂಜೆ ಹೊತ್ತಿಗೆ ಒಂದು 4-5 ಗಂಟೆಗೆ 100% ಇದು ನೀವು ಎಷ್ಟೇ ಮಾಡಿ ಅದು ಖಾಲಿ ಆಗ್ತದೆ ಅಲ್ವಾ? ಓಕೆ, ಸೂಪರ್. ನಂಗಂತೂ ಖುಷಿ ಆಯ್ತು ಮೇಡಮ್. ಆ್ಯಂಡ್ ಇದಕ್ಕೆ ಏನೆಲ್ಲ ಹಾಕಿದ್ರಿ ಅಂತ ಮತ್ತೊಮ್ಮೆ ಹೇಳ್ಬೋದಾ? ಖಂಡಿತ. ಇದು ಇಟ್ಟು ಆಸ್ ಯೂಶುವಲ್ ನಾವು ಮಾಡ್ದಂಗೆ ಮೈದಾ, ಸ್ವಲ್ಪ ಗೀ, ಮತ್ತೆ ನಾನ್ ಎಂತ ಹಾಕಿದೆ ಚಿರೋಟಿ ರವ, ಅಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಲಿಕ್ಕೆ, ಮತ್ತೆ ನೀರ್ ಹಾಕಿ ಇಟ್ಟು ಕಲ್ಸಿಡ್ಬೇಕು. ಮತ್ತೆ ಫಿಲ್ಲಿಂಗ್ಗೆ ಫಸ್ಟ್ 1-2 ಚಮಚ ತುಪ್ಪ, ಮತ್ತೆ ಬಾಂಬೆ ರವ ಸ್ವಲ್ಪ, ಇದು ಕೊಬ್ಬರಿ ಹಾಕ್ಬೋದು, ಇಲ್ಲ ಕೋಕೋನಟ್, ಜಾಸ್ತಿ ಹಸಿ ಕೋಕೋನಟ್ ಹಾಕ್ಬೋದು, ಶುಗರ್, ಡ್ರೈ ಫ್ರೂಟ್ಸ್ ಇದು ಹಾಕಿ ಹುರಿದು ಮತ್ತೆ ಫಿಲ್ಲಿಂಗ್ ಮಾಡಿ ಸೀಲ್ ಮಾಡಿ ಫ್ರೈ ಮಾಡಿ. ಓಕೆ, ಅಷ್ಟೇ, ಫುಲ್ ರೆಡಿ ಅಲ್ವಾ? ವಿದಿನ್ 15 ಮಿನಿಟ್ಸ್ ಅಲ್ವಾ? ಓಕೆ ಓಕೆ, ಸೂಪರ್. ಎಸ್ ಮೇಡಮ್, ಹೇಗೆ ಫೀಲ್ ಆಯ್ತು ನಮ್ಮ ಒಂದು ಕಾರ್ಯಕ್ರಮವನ್ನ? ನನಗೆ ಖುಷಿ ಆಯ್ತು. ಆಪರ್ಚುನಿಟಿ ಕೊಟ್ಟೆ ನನ್ನ ಹಸ್ಬೆಂಡಿಗೆ, ತುಂಬಾ ಥ್ಯಾಂಕ್ಸ್. ಸೊ ರಮ್ಯನಿಗೂ ಥ್ಯಾಂಕ್ಸ್, ಅವರು ಹೇಳಿದಗೋಸ್ಕರ ನಾನು ಇಲ್ಲಿದ್ದೀನಿ. ಸೊ ಇಲ್ಲಿರುವ ಎಲ್ಲರ ಜನ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ನನಗೆ ಖುಷಿ ಆಯ್ತು. ಅಂದ್ರೆ ಐ ಹ್ಯಾವ್ ಮೆಟ್ ಡಿಫರೆಂಟ್ ಪೀಪಲ್. ಸೊ ನಿಮ್ಮ ಫೀಲ್ಡ್ ಅಲ್ಲಿ ಹೇಗಿದ್ದೀರಿ ಅಂತ ಒಂದು ಆಪರ್ಚುನಿಟಿ ಸಿಕ್ತು ನನಗೆ. ಸೊ ತುಂಬಾ ಥ್ಯಾಂಕ್ಸ್. ನಾನು ಆಪರ್ಚುನಿಟಿ ನೀವು ಕೊಟ್ಟದಕ್ಕೆ ನಾನು ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಓಕೆ, ಅಂಡ್ ನೆಕ್ಸ್ಟ್ ಎಪಿಸೋಡ್ ನೀವು ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಏನಾದರೂ ಡಿಫ್ರೆಂಟ್ ಡಿಶ್. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ವೀಕ್ಷಕರೇ, ಅನುರಾಧ ಮೇಡಮ್ ಅವರು 2 ಡಿಶನ್ನು ಕಲಿಸ್ಕೊಟ್ಟಾಯಿತು. ಸೊ ಇದೇ ರೀತಿಯಾಗಿ ಭಾನುವಾರ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ ಬರ್ತಾ ಇರ್ತೀವಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.